ಸಜಿಪ ಮುನ್ನೂರು ಮೂರ್ತಿದಾರರ ಸೇವಾ ಸಹಕಾರಿ ಸಂಘ ನಿಯಮಿತ ಬುಳ್ಳಾಯಿ ಇದರ ನೂತನ ವಾಮದ ಪದವು ಶಾಖೆಯನ್ನ ವಾಮದ ಪದವಿನ ಅಶ್ವಿನಿ ಕಾಂಪ್ಲೆಕ್ಸ್ನಲ್ಲಿ ಏಪ್ರಿಲ್ 26ರಂದು ಬೆಳಗ್ಗೆ 9:30ಕ್ಕೆ ಉದ್ಘಾಟಿಸಲಾಗುವುದು ಅಂತ ಸಂಘದ ಅಧ್ಯಕ್ಷ ಕೆ ಸಂಜೀವ ಪೂಜಾರಿ ತಿಳಿಸಿದ್ದಾರೆ. ಅವರು ಬಂಟ್ವಾಳದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸಂಘವು ಮೂರ್ತಿದಾರರ ಶ್ರೇಯೋಭಿವೃದ್ಧಿ ಉದ್ದೇಶದೊಂದಿಗೆ ಕಳೆದ 30 ವರ್ಷಗಳ ಹಿಂದೆ 1991ರಲ್ಲಿ ಬಂಟ್ವಾಳ ತಾಲೂಕಿನ ಸುಭಾಷ್ ನಗರದ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದಲ್ಲಿ ಪ್ರಾರಂಭಗೊಂಡಿತ್ತು. 2005 ನವೆಂಬರ್ 18ರಂದು ಸಜಿಪಮೂಡ ಗ್ರಾಮದ ಬುಳ್ಳಾಯಿಯಲ್ಲಿ ಸಂಘವು ಬ್ಯಾಂಕಿಂಗ್ ವ್ಯವಹಾರವನ್ನು ಆರಂಭಿಸಿ ಕಳೆದ 16 ವರ್ಷಗಳಿಂದ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಇದೆ. ವಾಮದ ಪದವು ಶಾಖೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಲ್ಯೂಟು ಗುರುಕೃಪಾ ಸೇವಾಶ್ರಮದ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ. ಬಂಟ್ವಾಳ ಶಾಸಕ ರಾಜೇಶ್ ರಾಯ್ ಕುಲಿಪಾಡಿಗುತ್ತು ಸಭಾಧ್ಯಕ್ಷತೆ ವಹಿಸಲಿದ್ದಾರೆ. ಮಾಜಿ ಸಚಿವ ಪಿ ರಮನಾಥ್ ರೈ ನೂತನ ಶಾಖೆಯನ್ನ ಉದ್ಘಾಟಿಸಲಿದ್ದಾರೆ. ಕಿಯೋನಿಕ್ಸ್ ಅಧ್ಯಕ್ಷ ಕೆ ಹರಿಕೃಷ್ಣ ಬಂಟ್ವಾಳ್ ಸೇಫ್ ಲಾಕರ್ ಅನ್ನ, ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಕೆ ಸೇಸಪ್ಪ ಕೋಟ್ಯಾನ್ ಪಚ್ಚಿನಡ್ಕ ಕಂಪ್ಯೂಟರ್ ವ್ಯವಸ್ಥೆಯನ್ನ ಉದ್ಘಾಟಿಸಲಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯ ಎಂ ತುಂಗಪ್ಪ ಬಂಗೇರ ಠೇವಣಿ ಪತ್ರ ಬಿಡುಗಡೆ ಮಾಡಲಿದ್ದಾರೆ ಅಂತ ತಿಳಿಸಿದರು. ಮುಖ್ಯ ಕಚೇರಿ ಆದದ್ದು ಇನ್ನು 5ನೇ ಶಾಖೆ ಅದು ಹೋಮದ ಪದವು ಅಂತಿಲ್ಲ ಅಂಚನೆ ಕೂಡ ಒಂದು ತಿಂಗಳ ಉದಾಯಿತು ಸಿದ್ಧಕಟ್ಟೆ ಒಂದು ಶಾಖೆ ಓಪನ್ ಆಗ್ತದೆ. ಸಿದ್ಧಕಟ್ಟೆಯಲ್ಲಿ ಒಂದು ಬಿಲ್ಡಿಂಗ್ ಪರ್ಚೇಸ್ ಮಾಡ್ತದೆ ಅಂಚನೆ ಬೊಲ್ಲೈಟ್ ಹಾಕಿ ಪ್ರಧಾನ ಕಚೇರಿನ ಏನು ಪರ್ಚೇಸ್ ಮಾಡಿ ಸ್ವಂತ ಕಟ್ಟಡ ಉದ್ದೇಶ ಆಪದ ಜನಗಳಿಗೆ ಆರ್ಥಿಕమైన ಸಹಾಯ ಮಾಡುವ ಉದ್ದೇಶದಲ್ಲಿ ಅಲ್ಪ ಪ್ರತಿ ಗ್ರಾಮದ ಒಂದು ಬ್ಯಾಂಕ್ ಮನ್ಕೊಂಡು ಬಂದಿನ ಉದ್ದೇಶ ಉಂಟು. ಎಂದು ಬಹುಶಃ ಸುಲುಕು 18 ಗ್ರಾಮ ಇರ್ತೀವಿ, 11 ಗ್ರಾಮ ಇರ್ತೀವಿ, 5 ಮೊರ ಕಡಿ ಮಾಸ ಬಿಟ್ಟು 17 ಗ್ರಾಮ ಬಂಟ್ವಾಳ ತಾಲೂಕು ಒಮ್ಮದ ಸೈಡ್ ಎಂಟು ಸೇರ್ತಾರೆ. ಅಂಚ ಪ್ರತಿಯೊಂದು ಗ್ರಾಮದ ತುಂಬದ ಅಂತೋಡು ಒಂದು ಗ್ರಾಮದ ಜನಕ್ಕೆ ಸಹಾಯ ಮಾಡುವ ಉದ್ದೇಶಗಳು ಬ್ಯಾಂಕ್ ಮಾಡ್ಕೊಂಡು ಉದ್ದೇಶ ಮಾಡ್ತಾರೆ. ಅಂಚನೆ ಎಲ್ಲಂದಿರ ಈ ಒಂದು ಕಾರ್ಯಕ್ರಮವು ಸುಮಾರು ಸ್ವಾಮಿನ ದಿವ್ಯ ಉಪಸ್ಥಿತಿ ಗಣ್ಯ ವ್ಯಕ್ತಿಗಳನ್ನು ಉದ್ಘಾಟನೆ. ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಸುಂದರ ಪೂಜಾರಿ, ನಿರ್ದೇಶಕರಾದ ರಮೇಶ್ ಅನ್ನಪ್ಪಾಡಿ, ವಿಠ್ಠಲ ಬೆಳ್ಚಾಡ ಚೇಳೂರು, ಅಶೋಕ್ ಪೂಜಾರಿ ಕೋಮಾಲಿ, ಗಿರೀಶ್ ಕುಮಾರ್ ಪೆರ್ವಾ, ಜಯಶಂಕರ್ ಕಾನ್ಸಲೆ, ಕೆ ಸುಜಾತ ಎಂ, ವಾಣಿ ವಸಂತ, ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಪಲ್ಲವಿ ಉಪಸ್ಥಿತರಿದ್ದರು.